ದಿನ 9ನೇ ದಿನ ವಿಜಯದಶಮಿಯ ದಿನ ಎಲ್ಲ ಮೂರ್ತಿಗಳಿಗೆ ತಾವು ಮೊದಲಾಗ್ತೀರಿ. ಯಶವಂತರವರ ಮಾರ್ಗದರ್ಶನದಲ್ಲಿ ನಾಳೆ ಶ್ರೀಶಂಕರ್ ಅವರ ಸೂಚನೆಯಲ್ಲಿ ಸಮ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಯಾವ ಭಕ್ತಾದಿಯೂ ಕೂಡ ಗಣನಿಗಳು ಬಹಳ ಶಿಸ್ತುಬದ್ಧವಾಗಿ ಜಲಸಮಾನ ಕಾರ್ಯಕ್ರಮವನ್ನು ನಡೆಸಬೇಕು ಎಂಬ ಆಶಯವನ್ನು ಹೊತ್ತವರು ನಾಡೇಗರವರು ಆ ಜವಾಬ್ದಾರಿಯನ್ನು ತಮ್ಮದಾಗಿಸಿಕೊಂಡವರು ಉಡುಪಿಯ ಶಾಸಕರಾಗಿರುವ ಮಾನ್ಯ ಯಶವಂತ ಶಿವಣ್ಣರವರು. ಆರಾಧಿಸಿದಂತಹ ಭಕ್ತ ಬಂಧುಗಳು ವಿಜಯದಶಮಿಯ ಪರದಿನ ಜಲಸ್ತಂಭನ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಕಲ ವಾದ್ಯಘೋಷಗಳ ನಿನಾದದೊಂದಿಗೆ ಕರ್ಮಯ ಮೂರ್ತಿಗಳನ್ನ ಜಲಸ್ತಂಭನ ಕಾದು ಎತ್ತು ತರಲಾಗುತ್ತದೆ. ನಮ್ಮೆಲ್ಲ ಕಾರ್ಯಕ್ರಮಗಳು ನಾಡದ ನೇತೃತ್ವದಲ್ಲಿ ನಡೆಯುತ್ತದೆ. ನಿಯೋಜಿಸಲ್ಪಟ್ಟವರು ಮಾತ್ರ ಸಮುದ್ರ ಪೂರೈಕೆ ಬರಬೇಕು. ಉಳಿದ ಎಲ್ಲ ಭಕ್ತಾಭಿಮಾನಿಗಳು ಮೇಲ್ಭಾಗದಲ್ಲಿ ಉಂಟು ತಾವು ಜಲಸ್ತಂಭನ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಬೇಕು. ಈಗ ಜಲಸ್ತಂಭನ ಕಾರ್ಯ ಕ್ಷಣಗಣನೆ ದೇಗುಲದ ಅರ್ಚಕರು ಸಕಲ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಶಾರದಾದೇವಿಯ ಕರ್ಮಯ ಮೂರ್ತಿಯನ್ನ ಮಾತ್ರ ಸೆಳೆಯಲು ಜಲಸ್ತಂಭನ ಇದೀಗ ಗೋವಿಂದ
ಜಿಶಂಕರ್ ಹಾಗೂ ಮಗವೀರ ಮಹಾದೇವ ಜಯಕೋಟೆ ಸಮಿತಿ